ಏರಿಕೆಯಾಗುತ್ತಿರುವ ದಿನಬಳಕೆ ವಸ್ತುಗಳ ಪಟ್ಟಿಯಲ್ಲಿ ಇದೀಗ ಜೀವನಾವಶ್ಯಕವಾದ ಹಾಲು ಮತ್ತು ಮೊಸರಿನ ದರದಲ್ಲಿ ಹೆಚ್ಚಳವಾಗಿದೆ. ಮನೆಗಳಿಗೆ ಪೂರೈಕೆಯಾಗುತ್ತಿರುವ ಮತ್ತು ಹಾಲಿನ ಬೂತ್ಗಳಲ್ಲಿ ಲಭ್ಯವಾಗುತ್ತಿರುವ ಕೆಎಂಎಫ್ ಹಾಲಿನ ದರ ಲೀಟರೊಂದಕ್ಕೆ ₹2 ಹೆಚ್ಚಳವಾಗಿದೆ. ಇದುವರೆಗೆ ಪ್ರತಿ ಲೀಟರ್ಗೆ ₹35 ದರವಿತ್ತು. ಇಂದಿನಿಂದ ಇದು ₹37 ಆಗಿದೆ. ಹೆಚ್ಚಳವಾದ ₹2ಯಲ್ಲಿ ಪ್ರತಿ ಲೀಟರ್ಗೆ 40 ಪೈಸೆ ರೈತರು ಸಾಕುವ ದನಗಳ ವಿಮೆಗೆ ಸಂದಾಯವಾಗುತ್ತದೆ. 20 ಪೈಸೆ ಹಾಲು ಉತ್ಪಾದಕರ ಸಂಘಗಳ ನೌಕರರಿಗೆ ಸಂದಾಯವಾಗಲಿದೆ. 40 ಪೈಸೆ ಹಾಲು ಮಾರಾಟ ಮಾಡುವ ಏಜೆಂಟರಿಗೆ ದೊರೆಯಲಿದೆ. ಉಳಿದ ₹1ಯಲ್ಲಿ ಯೂನಿಯನ್ಗಳ ಆರ್ಥಿಕ ಪರಿಸ್ಥಿತಿಯನ್ನವಲಂಬಿಸಿ ರೈತರಿಗೆ ಹಣ ಸಂದಾಯವಾಗಲಿದೆ. ನಂದಿನಿ ಹಾಲಿನ ದರ ಹೆಚ್ಚಳವಾಗದೆ 3 ವರ್ಷವಾಗಿದೆ. ಹೈನುಗಾರರ ಹಿತರಕ್ಷಣೆಗಾಗಿ ಹಾಲಿನ ದರ ಏರಿಕೆ ಅನಿವಾರ್ಯ ಎಂದು ಒಕ್ಕೂಟ ಹೇಳುತ್ತಿದೆ. ಮೊಸರಿನ ದರ ಇದುವರೆಗೆ ₹41 ಇತ್ತು. ಇದೀಗ ಅದು ₹43 ಆಗಿದೆ. ಹಾಲಿನ ದರ ಏರಿಕೆ ಬೆನ್ನಲ್ಲೇ ಹೋಟೆಲ್ಗಳು ಚಹಾ ಮತ್ತು ಕಾಫಿ ದರ ಏರಿಸಲು ಮುಂದಾಗಿವೆ. ಹಾಲಿನ ಉತ್ಪನ್ನಗಳನ್ನು ಬಳಸಿ ತಯಾರಿಸುವ ಬೇಕರಿ ಉತ್ಪನ್ನಗಳ ದರದಲ್ಲೂ ಏರಿಕೆಯಾಗುವ ಲಕ್ಷಣಗಳಿವೆ. ಈ ರೀತಿ ಬೆಲೆ ಏರಿಕೆ ಮಾಡಿದರೆ ಜನಸಾಮಾನ್ಯರು ಎಲ್ಲಿ ಹೋಗುದು? ನಾವು ತಿಂಗಳಿಗೆ ಸಂಬಳಕ್ಕೆ ದುಡಿಯುವವರು, ನಮಗೇನು ಸಂಬಳ ಎಕ್ಸ್ಟ್ರಾ ಮಾಡೋದಿಲ್ಲ. ವರ್ಷದಲ್ಲಿ ಒಮ್ಮೆ ಮಾತ್ರ ಎಕ್ಸ್ಟ್ರಾ ಮಾಡ್ತಾರೆ. ಇದು ಪ್ರತಿ ಸಲ ಒಂದೊಂದು ಐಟಮಿಗೆ ಈ ಥರ ದರ ಏರಿಕೆ ಮಾಡಿದರೆ ಜನಸಾಮಾನ್ಯರು ಎಲ್ಲಿ ಹೋಗಬೇಕು? ಪ್ರತಿಯೊಂದು ಟ್ಯಾಕ್ಸ್ ಏರಿಕೆ ಮಾಡ್ತಿದ್ದಾರೆ, ತೆರಿಗೆ ಏರಿಕೆ ಮಾಡ್ತಿದ್ದಾರೆ. ಯಾವ ಥರ ನಾವು ಬದುಕಬೇಕು ಜನಸಾಮಾನ್ಯರು? ಹಾಲಿನ ದರ ಏರಿದೆ, ಮೊಸರಿನ ದರ ಏರಿದೆ. ನಮಗೆ ಸಂಬಳ ಏರಿಸ್ತಾರ ಗೌರ್ಮೆಂಟ್? ಅದೇ ಏರಿಸೋದಿಲ್ಲ ಸಂಬಳ. ತಿಂಗಳಿಗೆ ಅದೇ ಸಂಬಳ ನಮಗೆ. ನಾವು 340 ದಿವಸಕ್ಕೆ ದುಡಿಯೋರು ಯಾವ ರೀತಿ ಜೀವನ ಸಾಗಿಸಬೇಕು? ಹೆಂಡತಿ ಮಕ್ಕಳನ್ನು ಯಾವ ರೀತಿ ಹಾಕಬೇಕು ನಾವು? ಅಲ್ಲ, ಎಲ್ಲ ಜಾಸ್ತಿ ಆಗಿರುವಾಗ ಇದು ಜಾಸ್ತಿ ಮಾಡಿ ಸ್ವಲ್ಪ ಸಮಯ ಆಯಿತು. ಅದರಲ್ಲಿ ದೊಡ್ಡ ವಿಷಯ ಏನಲ್ಲ, ಯಾವುದಕ್ಕೆ ಕಡಿಮೆ ಆಗಿದೆ ಈಗ. ಹಾಗಾಗಿ ಇದೊಂದು 2-3 ವರ್ಷ ಆಯಿತು ಕಾಣ್ತದೆ ಜಾಸ್ತಿ ಮಾಡಿ. ನ್ಯಾಚುರಲ್, ಅದರಲ್ಲಿ ರೈತರಿಗೆ ಕೊಡೋದಾದರೆ ಕೊಡಲಿ, ಅದರಲ್ಲಿ ನಮಗೆ ₹1 ಜಾಸ್ತಿ ಅಲ್ಲ, ಅಷ್ಟೇ ಒಂದು ಪ್ಯಾಕೆಟಲ್ಲಿ ರೈತರಿಗೆ ಸಿಗ್ತಾರೆ ಅಂತಂದರೆ ನಾವು ತ್ಯಾಗ ಮಾಡೋಣ. ಅದರಲ್ಲಿ ಎಲ್ಲ ಖರ್ಚುಗಳು ಜಾಸ್ತಿ ಆಗುವಾಗ ಅದು ಸಹಜ ಮಾಡುವುದು, ಹೊರಬೀಳ್ತದೆ ಖಂಡಿತ. ಹಾಗೆ ಉತ್ಪತ್ತಿ ಬರುವುದು, ಕೆಲಸಗಾರರಿಗೂ ಸಂಬಳ ಸಿಗಬೇಕು ಖಂಡಿತ.